ಗುಂಪುಗೂ ಕೊಡ್ದು ಬೈದರೆ ಅರೆಗ್ಲ ಆತ್ಮೀಯವಾಯನ ಚಿತ್ತಿನ ಸ್ವಾಗತ ಈ ವೇದಿಕೆ ಸಲ್ಲಿಕೆ ಮಲ್ತೊಂದು ಪ್ರಕಾಶ್ ಪಾಂಡೇಶ್ವರ್ ಅರೆಗೆ ಆತ್ಮೀಯವಾಯನ ಗೌರವವನ್ನು ಸಲ್ಲಿಕೆ ಮನ್ಪಡ ಬಂದಕ್ಕೆ ಏನೊಂದಿಲ್ಲ ಅಂಚನೆ ಮಿತ್ತ ಚಾವಡ್ ನನೋರಿ ಬಿನ್ನೇರು ಶ್ರೀಯುತ ಗಿರೀಶ್ ಎಂ ಶೆಟ್ಟಿ ಕಟೀಲ್ ಶ್ರೀ ಡೆವಲಪರ್ಸ್ ಮಾಲಕೇರು ಆರೋರಿ ಉದ್ಯಮಿ ಗಿರೀಶಣ್ಣವರಿ ಉದ್ಯಮಿ ಅತ್ತಂಡ ಚಲನಚಿತ್ರ ನಟೆ ಪನ್ಪುನೆಡ್ಲ ಜಾಸ್ತಿ ಪ್ರಕಾಶ್ ಪಾಂಡೇಶ್ವರ್ ಲಾರ್ಲ ಒಂಜಿ ಸಹೋದರ ಸಮಾನರೆಂದು ಪನುಲಿ ಆತ ಆತ್ಮೀಯರಂಚಾದರೆಗೆ ಆತ್ಮೀಯವಾಯನ ಚಿತ್ತನ ಸ್ವಾಗತನ ಸಲ್ಲಿಕೆ ಮಲ್ತೊಂದು ಎದುಕೊನೊಂದಿಲ್ಲ ಅಂಚನೆ ವೇದಿಕೆ ನಮ್ಮೊಟ್ಟಿಗೆಲ್ಲರು ಮಂಗಳೂರು ಮಹಾನಗರ ಪಾಲಿಕೆ ನಮ್ಮ ಈ ವಾರ್ಡದ ಪಡೀಲ್ ವಾರ್ಡದ ಸದಸ್ಯರಾದ ಉಪನಂಚಿತಿನ ಶ್ರೀಮತಿ ರೂಪಶ್ರೀ ಪೂಜಾರಿ ಅರೆಗ್ಲ ಆತ್ಮೀಯವಾದ ಗೌರವದ ಸ್ವಾಗತನ ಸಲ್ಲಿಕೆ ಮಲ್ತೊಂದಿಲ್ಲ ಶ್ರೀಯುತ ಪ್ರಕಾಶ್ ಪಾಂಡೇಶ್ವರ್ ಎದುಕು ಬಂದು ವಿನಂತಿ ಮಲ್ತೊಂದಿಲ್ಲ ಅಂಚನೆ ವೇದಿಕೆ ನಮ್ಮೊಟ್ಟಿಗೆ ನವರಸ ರಾಜೆ ಭೋಜರಾಜ್ ವಾಮಂಜೂರು ನಮ್ಮೊಟ್ಟಿಗೆಲ್ಲರು ಕೋಡದ ದಿನ ಕೃಷಿ ಮೇಳದ ವೇದಿಕೆ ಬಾರಿ ಗೌಜಿದ ಸನ್ಮಾನನ ಸ್ವೀಕಾರ ಮಾಡ್ತಿದ್ದಾರೆ ಅರೆಗ್ಲ ಆತ್ಮೀಯವಾಯನ ಸ್ವಾಗತನ ಸಲ್ಲಿಕೆ ಮಲ್ತೊಂದು ಪ್ರಕಾಶ್ ಪಾಂಡೇಶ್ವರ್ ಪುಗುಚ್ಚದೊಟ್ಟಿಗೆ ಎದುಕು ಬಂದಕ್ಕೆ ಏನೊಂದಿಲ್ಲ ಅಂಚನೆ ಚಿತ್ರ ನಿರ್ಮಾಪಕರು ಶ್ರೀಯುತ ಧನರಾಜ್ ಸರ್ಲ ವೇದಿಕೆ ನಮ್ಮೊಟ್ಟಿಗೆ ಅತಿಥಿಗಳ ಜೊತೆ ಆಯ್ತಾರೆಗ್ಲ ಗೌರವದ ಸ್ವಾಗತನ ಸಲ್ಲಿಕೆ ಮಲ್ತೊಂದು ಲೇಸಿನ ದುಮ್ಮುಕನ ಒಂದಿಲ್ಲ ನಾನು ದುಮ್ಮುಗು ಸಭಾ ಸಂಪ್ರದಾಯದೊಟ್ಟಿಗೆ ದೀಪ ಪ್ರಜ್ವಲನ ವೇದಿಕೆ ನಡಪ ಒಂದಿಲ್ಲ ಅಂಚಾದ ವೇದಿಕೆ ಎತ್ತಿನ ಮಾತ ಗಣ್ಯರ್ಲ ದುಂಬತ್ತದ ಜೊತೆ ಅವಡು ಮಿಥುನನೊಟ್ಟಿಗೆ ಮಿಥುನನ ದೀಪ ಪ್ರಜ್ವಲನ ಮಾತೆಲ್ಲ ಒಟ್ಟಾದ ದೀಪ ಪ್ರಜ್ವಲನ ನಡಪಾದ ಕೊರಡು ಬಂದು ವಿನಂತಿ ಮಲ್ತೊಂದಿಲ್ಲ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕಾರ ಮಲ್ತಿನಂಚಿನ ತುಳು ಚಲನಚಿತ್ರ ರಂಗಡು ಜನಕಲ್ನ ಮನಸ್ಸನ್ನು ಸದಾಕಾಲ ಏತೆ ಬಂಗ ಒಪ್ಪಡು ಏತೆ ಕಷ್ಟ ಒಪ್ಪಡು ಏತೆ ಬೇನೆ ಒಪ್ಪಡು ಭೋಜನ ಹೊರ ತುಂಡ ಕಷ್ಟ ಬೇನೆ ಮಾತಲ ಒಂಜಿ ಪೊರ್ತುಗು ಶಮನಾಪು ನಂಚಿನ ಒಂಜಿ ಕಲಾವಿದೆ ತೆನ್ನಂಡ ಭೋಜನ ವಿಶೇಷವಾದ ಸ್ವಾಗತ ಮಲ್ತೊಂದು ಮಂಗಳೂರು ಮಹಾನಗರ ಪಾಲಿಕೆದ ಸದಸ್ಯರಾದ ಈ ವಾರ್ಡದ ಪ್ರಥಮ ಪ್ರಜಾಯನಂಚಿನ ರೂಪಕ್ಕನ್ ಎನ್ನ ಹಿರಿಯರಾಯನಂಚಿನ ವೈನ್ ಮರ್ಚೆಂಟ್ ಅಸೋಸಿಯೇಷನ್ದ ಅಧ್ಯಕ್ಷರಾಯನಂಚಿನ ಗಣೇಶಣ್ಣನು ಕುಡ್ಲಡ್ ಮಲ್ಲ ಮಟ್ಟದ ಉದ್ಯಮಿ ಆದ ಮುರಣಿ ಪಿರೊಂಜಿ ಶ್ರೀ ಹಿಲ್ ಟಾಪ್ ಪನ್ಪುನಂಚಿನ ಒಂಜಿ ಮಲ್ಲ ಅಪಾರ್ಟ್ಮೆಂಟನ್ನು ಉದ್ಘಾಟನೆ ಮಲ್ತಿನಂಚಿನ ಎಂಕಲ್ನ ಗಿರೀಶ್ ಅಣ್ಣನು ಧನರಾಜ್ ಅಣ್ಣನು ಪ್ರಕಾಶ್ ಅಣ್ಣನು ಅರ್ನ ಈ ಸಂಸ್ಥೆದ ಮಾತ ಸಿಬ್ಬಂದಿ ವರ್ಗದಕ್ಲೇನು ಈ ಸಂಸ್ಥೆಗೆ ಕೆಲಸ ಕಾರ್ಯ ಮಲ್ಪುನಂಚಿನ ಪ್ರತಿಯೊಂದು ವ್ಯಕ್ತಿನ ವಿಶೇಷವಾದ ಸ್ವಾಗತ ಮಲ್ತೊಂದು ತೀರ್ಥಚಾವಡಿ ಉಪ್ಪುನಂಚಿನ ಪ್ರಕಾಶನನ ಹಿತೈಷಿ ವರ್ಗದಕ್ಕುಲು ಅಂಚನೆ ಪ್ರಕಾಶನನ ಪ್ರತಿಯೊಂದು ಸಂಸ್ಥೆ ಇಡ್ಲ ಪ್ರಾಮಾಣಿಕತೆ ಆ ಸಂಸ್ಥೆಗೆ ಬೇರೆ ಕೊರ್ಪುನಂಚಿನ ನಮ್ಮ ಗಿರಾಕಿಲು ಸುಮಾರು ಜನ ಮೂಲರು ಶರಾಬಿಡ್ ಪ್ರತಿದಿನ ಶರಾಬಿ ಹೋಟೆಲ್ ಉಪ್ಪು ನಂಚಿನ ಗಿರಾಕಿಲಿನಿ ಪೂರ ಮಸ್ತ್ ಜನ ಇಡೀ ಬೈದೇರಿ ಐಟು ಗೊತ್ತಾಗ್ಪುಣ್ ಪ್ರಕಾಶನ ಸಂಸ್ಥೆದ ಮಿತಿ ಎತ್ತಿ ಅಭಿಮಾನ ಉಂಡು ಅಕ್ಲೇನು ಮಾತೆಲ್ಲ ಒಂಜೇ ಪಾತ್ರೆಡ್ ಸ್ವಾಗತ ಮಲ್ತೊಂದು ಸೇದಿನಂಚಿನ ಮಾತ ದೃಶ್ಯ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಸ್ವಾಗತ ಮಲ್ತೊಂದು ಜೀವನಡು ಏತ್ ಕಷ್ಟ ಇತ್ತಂಡಲ್ಲ ಒರಿಯ ವ್ಯಕ್ತಿಗೆ ಹಠ ಇತ್ತಂದಾಂಡ ಛಲ ಇತ್ತಂದಾಂಡ
ಆ ಗುರಿ ಸಾಧಿಸಾವುಡು ಪನ್ಪುನಂಚಿನ ಒಂಜಿ ಇರಾದೆ ಇತ್ತಂದಾಂಡ ಅವು ಆ ಮಟ್ಟಗ್ಲ ಪೋಲಿ ಪನ್ಪುನೇಕು ಒಂಜಿ ಜೀವಂತ ಉದಾಹರಣೆ ಎರಡ್ಲು ಎತ್ತಿರ್ನಾಂಡ ಅವು ಪ್ರಕಾಶನ್ನೇ ದಾಯಕ್ ಬಂಡ ಜೀವನಡ್ ಏತೇ ಭಂಗ ಇತ್ತಂಡಲ್ಲ ಆ ಭಂಗನ ಪೂರ ಎದುರಿಸಾದು ಇನಿ ಚಿತ್ರರಂಗಡ್ ಅರ್ನ ಒಂಜಿ ವಿಶೇಷವಾಯನಂಚಿನ ಒಂಜಿ ಪುದರ್ನ ಮಲ್ತದು ಇನಿ ಪತ್ರಿಕಾ ಮಾಧ್ಯಮದ ರಂಗಡ್ ಒಂಜಿ ವಿಶೇಷವಾಯನಂಚಿನ ಪುದರ್ ಮಲ್ತದು ಅಂಚನೆ ಇನಿ ಹೋಟೆಲ್ ಉದ್ಯಮಡ್ ಪ್ರಕಾಶನ್ನೇ ಅರ್ನನೇ ಒಂಜಿ ವೈಯಕ್ತಿಕವಾಯನಂಚಿನ ಒಂಜಿ ಪುದರ್ ಮಲ್ದಿರಿ ಐಗೋಸ್ಕರ ಏನು ಪನ್ಪುನು ಪ್ರಕಾಶನ್ನೇ ಒಂಜಿ ಯುವಕಗ್ ಒಂಜಿ ಮಾದರಿ ದಾಯಕ್ ಬಂಡ ಒಂಜಿ ಮನುಷ್ಯ ಶಕ್ತಿ ಇತ್ತಂದ ಒಂಜಿ ಗುರಿ ಇತ್ತಂದಾಂಡ ಹಠ ಇತ್ತಂದಾಂಡ ಅವೆಲ್ಲ ಸಾಧನೆ ಮಲ್ಪೋಲಿ ಪನ್ಪುನೆಗೆ ಒಂಜಿ ಉದಾಹರಣೆ ಪ್ರಕಾಶನ್ನೇ ಅರ್ನ ಈ ಸಂಸ್ಥೆ ಮೆಹಂದಿ ಪನ್ಪುನಂಚಿನ ಒಂಜಿ ಬಾರ್ನ್ ರೆಸ್ಟೋರೆಂಟನ್ನು ಈ ಪಡೀಲ್ ಜಂಕ್ಷನ್ದ ಈ ಪ್ರದೇಶ ಉದ್ಘಾಟನೆ ಮಲ್ದಿರಿ ಮೂಲು ಒಂದು ಬಾರಿ ಅಗತ್ಯವಾಯನಂಚಿನ ಒಂಜಿ ಸಂಸ್ಥೆ ನೀನು ಈ ಜಾಗೆಡಿರು ಉದ್ಘಾಟನೆ ಮಲ್ದಾರ ದಯಪಂಡ ಕೈತಲ್ಡೆ ಈ ಕುಡ್ಲದ ರಾಷ್ಟ್ರೀಯ ಹೆದ್ದಾರಿ ಆದಿಪುನಂಚಿನ ಜಾಗೆ ಕುಡ್ಲದ ಜಂಕ್ಷನ್ ಉಪ್ಪುನಂಚಿನ ಜಾಗೆ ನನ್ನ DC ಆಫೀಸ್ ಬರ್ಪುನಂಚಿನ ಜಾಗೆ ಬಾರಿ ರೆಸಿಡೆನ್ಷಿಯಲ್ ಏರಿಯಾ ಉಪ್ಪುನಂಚಿನ ಜಾಗೆ ಈ ಜಾಗೆಡ್ ಗುಣಮಟ್ಟದ ಕಲ್ಲರ್ ಇಜ್ಜಂದೆ ಟೇಸ್ಟಿಂಗ್ ಪೌಡರ್ ಯೂಸ್ ಮಲ್ಪಂದೆ ಗುಣಮಟ್ಟದ ಆಹಾರವನ್ನು ಕೊರ್ಪುನಂಚಿನ ಒಂಜಿ ಪ್ರಯತ್ನಗೆ ಪ್ರಕಾಶನ್ನೇ ಕೈಪಾಡ್ದೇರಿ ಮೆಹಂದಿ ಪುದರ್ಡೆ ಹಿಟ್ಟಿಂದ ಆತಂಡವು ದಾಯಕ್ ಬಂಡ ಇನ್ನಿತ ದಿನಟ್ಟು ನಿಕ್ಕಲು ನಮ್ಮ ಮದಿಮೆ ಕಾರ್ಯಕ್ರಮಕ್ಕೆ ಹೋಗೋಣ ಮದಿಮೆ ಜಾಸ್ತಿ ಜನಕ್ಕೂ ಬರ್ಪುನು ಮೆಹಂದಿಗೆ ದಯಗೆ ಬರ್ಪೇರು ಬಂಡ ಇಟ್ಟು ಮಾತ ಚೈತನ್ಯ ಪಾನಿದ ವ್ಯವಸ್ಥೆ ಪುಣುಂದು ಅಂಚನೆ ಈ ಮೆಹಂದಿ ಬಾರಿಡ್ಲ ಚೈತನ್ಯ ಪಾನಿದ ವ್ಯವಸ್ಥೆ ಎತ್ತಿನಡ್ಗೋಸ್ಕರ ಖಂಡಿತವಾದ್ಲ ಈ ಸಂಸ್ಥೆಲ್ಲ ನಲ್ಲ ಎತ್ತರವಾಗಿ ಬೆಳೆಯುಂಡು ಬಹುಶಃ ಪ್ರಕಾಶಣ್ಣನ ಈ ಸಂಸ್ಥೆಡ್ ಕೆಲಸ ಮಲ್ಪುನಂಚಿನ ಮಾತ ಸಿಬ್ಬಂದಿ ವರ್ಗದಕ್ಲೆಗಿಲ ಶುಭಾಶಯ ಅನ್ಪನೊಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆದ ಮಹಾಪೌರರಾಯನಂಚಿನ ಸುಧೀರ್ ಶೆಟ್ರು ಬೈದೇರು ಅರೇನು ಮೆಹಂದಿ ಸಂಸ್ಥೆದ ಮಾಲಕರಾಯನಂಚಿನ ಪ್ರಕಾಶನ್ನೇ ಸ್ವಾಗತ ಮಲ್ಪೋಡು ಪನ್ಪುನೆ ತಪಾದಿರನ್ ಬನೊಂದು ಒಂದೊಂದು ಯೋಗ ಎಂಕ್ಲೆಗಿ ಕಾಂಗ್ರೆಸ್ ದಕ್ಕಲು BJP ದಕ್ಲೆಗೆ ಸ್ವಾಗತ ಮಲ್ಪುನಂಚಿನ ಅವಕಾಶ ಒದಗಾದು ಕೊರಿಯರು ಪ್ರಕಾಶನ್ನೇ ಅಂಚಾದು ಪುನಗ ಹಿರಿಗೆ ಪಿರೋರ ಧನ್ಯವಾದ ಅನ್ಪನೊಂದು ಬಹುಶಃ ಈ ಸಂಸ್ಥೆ ನಲ್ಲ ಎತ್ತರಗೆ ಬೆಳೆಯಾಡು ಈ ಸಂಸ್ಥೆಡ್ ಬೇಲೆ ಮಲ್ಪುನಂಚಿನ ಸಿಬ್ಬಂದಿಲು ನಮಕ್ ದೇವೇರ್ನ ಸಮಾನ ಎಂಚ ಗ್ರಾಹಕರ್ನಕುಲು ದೇವೇರ್ ಸಮಾನನ ಅಂಚನೆ ಸಿಬ್ಬಂದಿನಕುಲ್ಲ ದೇವೇರ್ ಸಮಾನನೇ ಅಕಲು ಎಂಕಲ್ನೊಟ್ಟಿಗೆ ಎಡ್ಡೆಡಿತ್ತಿರ್ನಾಂಡ ಖಂಡಿತವಾದ ಸಂಸ್ಥೆ ನಲ್ಲ ಎತ್ತರಕ್ಕೆ ಬೆಳೆಯುಂಡು ಮೆಹಂದಿ ಖಾಲಿ ಮುಲ್ಪತ್ತು ಮೆಹಂದಿದ ಪರಿಮಳ ಮೆಹಂದಿದ ಒಂಜಿ ಮೆಹಂದಿದ ಈ ವಾತಾವರಣ ಇಡೀ ಜಿಲ್ಲೆಡ್ ಪರಡು ಪ್ರಕಾಶನ ನನ್ನ ಎತ್ತಲಕ್ಕನೇ 10 ಬಾರನ್ ರೆಸ್ಟೋರೆಂಟ್ ಮಲ್ಪ್ಲೆ ಬಾರನ್ ರೆಸ್ಟೋರೆಂಟ್ ಮಲ್ತಿ ಬೊಕ್ಕ ಯಾನ ಬಾರ್ಗೆ ಬರ್ತದ ಖಾಲಿ ತಿನ್ಲೆ ಅಂದ್ ಬಂದ್ರೆ ಅಬುಜಿ ಪರ್ಲೆ ತಿನ್ಲೆ ಆಂಡ ಲಿಮಿಟೆಡ್ ಉಪ್ಪಲೆ ಪನ್ಪುನೆತ್ತ ಪಾತೇರನ್ ಪನೊಂದು ಎನ್ನ ರಡ್ಡು ಪಾತೇರಗೆ ವಿರಾಮ ಗೋರ್ಪೆ ಜೈ ಹಿಂದ್ ಜೈ ತುಲ್ ಸುಲ್ಮೇಲು ಶ್ರೀಯುತ ಮಿಥುನ್ ರೈಕ್ಲೆಗೆ ಬರೀ ಪರ್ಲದ ಪಾತೆರದೊಟ್ಟಿಗೆ ಈ ಉದ್ಯಮಕ್ಕೆ ಶುಭ ಹಾರೈಕೆ ಮಲ್ತಿರಂಚಾದ ಇರ್ನ ಶುಭ ಹಾರೈಕೆ ನಿರಂತರವಾದ ಪ್ರಕಾಶ್ ಪಾಂಡೇಶ್ವರ ಮಿತ್ ಇಪ್ಪಡು ಪನ್ಪನ ಪಾತೆರದೊಟ್ಟಿಗೆ ನಮ್ಮೊಟ್ಟಿಗೆ ಜೋರಾದ ಕೈತಾಟದೊಟ್ಟಿಗೆ ಆತ್ಮೀಯನಂಚತ್ತಿನ ಸ್ವಾಗತನ ಈ ವೇದಿಕೆಗೆ ಸಲ್ಲಿಕೆ ಮಲ್ತಂದು ವೇದಿಕೆಡ್ 3 ಜನ ಎಂ ಶೆಟ್ನ ಕುಲೆಪ್ಪುನು ಮಿಥುನ್ ಎಂ ರೈಕುಲು ಗಿರೀಶ್ ಎಂ ಶೆಟ್ರು ಅಂಚನೆ ಗಣೇಶ್ ಎಂ ಶೆಟ್ರು ಅಂಚಾದ ಸುರುಕಾದ ಗಣೇಶನ್ನ ಈರ್ನಲ್ತು ಸುರು ಮಲ್ತಂದು ಎಡ್ಬಕ್ಕ ಗಿರೀಶನ್ ನಡೆಗೆ ಬೊಕ್ಕ ಸುಧೀರನ್ ನಡೆಗೆ ಪೋಪೆ ಎರಡು ಶುಭ ಹಾರೈಕೆ ಇರ್ ಮಲ್ಪಡ ಬಂದು ಕೇನೊಂದಿಲ್ಲ ಮೆಹಂದಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈಗ ಎಲ್ಲರ ಸನ್ಮುಖದಲ್ಲಿ ದೀಪ ಪ್ರಜ್ವಲನೊಟ್ಟಿಗೆ ಉದ್ಘಾಟನೆ ಆಯಿತು. ಅದಕ್ಕೆ ನಮ್ಮ ಎಲ್ಲ ಆಗಮಿಸಿದ ನಮ್ಮ ಮಹಾಪೌರರು ಸುಧೀರಣ್ಣ ಮತ್ತು ನಮ್ಮ ಯುವ ನಾಯಕ ಎಲ್ಲ ರಂಗದಲ್ಲಿ ಬಾಲಿ ಸಣ್ಣ ಪ್ರಾಯದಲ್ಲಿ ರಾಜಕೀಯಕ್ಕೆ ಬಂದು ಒಳ್ಳೆಯ ಹೆಸರನ್ನು ಮಾಡಿದ ಒಂದು ರಾಜಕೀಯ ಎಂದರೆ ನಮ್ಮ ಮಿಥುನ್ ರೈ ಅಂತ ಹೇಳ್ಬೋದು. ಇನ್ನೂ ಕೂಡ ಅವರು ದೊಡ್ಡ ಮಟ್ಟ ಎತ್ತರಕ್ಕೆ ಹೋಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಹಾಗೆ ಮತ್ತು ಇದರಲ್ಲಿ ಎಲ್ಲ ನಮ್ಮ ಕಾರ್ಪೊರೇಟರ್ ಇದ್ದಾರೆ ಇಲ್ಲಿ, ಅವರು ನಮ್ಮ ಪುಷ್ಪ ಅವರು ಮತ್ತು ನಮ್ಮ ಭೋಜರಾಜ್, ನಮ್ಮ ಮಿಥುನ್ ರೈ ಹೇಳಿದಾಗೇ ಎಲ್ಲರನ್ನು ನಕ್ಕು ನಗಿಸುವ ದಿನ ಟಿವಿಯನ್ನು ನೋಡಬೇಕಾದ್ರೆ ಭೋಜರಾಜ್ ಅವರು ನಮ್ಮನ್ನೆಲ್ಲ ನಗಿಸ್ತಾರೆ. ನಾವೆಲ್ಲ ಹೀಗೆ ನೋಡೋದು ಕಡಿಮೆ, ನೋಡೋದಾದರೆ ಟಿವಿಯಲ್ಲಿ ನೋಡಿ ಏನಾದರೂ ಅವರನ್ನು ನೋಡಿ ನಮ್ಮ ನಗಿಸ್ತಾರೆ. ಎಲ್ಲರೂ ನಾವು ಕೂಡ ನಗ್ತಾ ಇದ್ದೇವೆ. ಹಾಗೆ ನಮ್ಮ ಧನರಾಜ್ ಮತ್ತು ನಮ್ಮ ಬಿಲ್ಡರ್ ಇವರು ಗಿರೀಶ್ ಅವರು ಎಲ್ಲರೂ ಇದ್ದಾರೆ. ಮತ್ತು ನಮ್ಮ ಇಲ್ಲಿಗೆ ಆಗಮಿಸಿದ ಎಲ್ಲ ನಮ್ಮ ಆತ್ಮೀಯರಿಗೆ ವಂದಿಸುತ್ತಾ, ಈ ಮೆಹಂದಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈ ಪ್ರಕಾಶ್ ಪಾಂಡೇಶ್ವರಿಗೆ ಹೋಟೆಲ್ನ ತುಂಬ ಅನುಭವ ಉಂಟು. ಏನಂದರೆ ಅವರು ಸುರಾಬಿ ಬಾರನ್ನು ಬಾರಿ ಚಂದಲ್ಲಿ ಒಂದು 10-14 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಭಾಳ ಇದರಲ್ಲಿ ಮುತುವರ್ಜಿ ತಗೊಂಡು ಅವರೇ ನಿಂತು
ಹೋಟೆಲನ್ನು ನಡೆಸ್ತಾ ಇದ್ದಾರೆ, ಒಳ್ಳೆಯ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈಗಿನ ಕಾಲದಲ್ಲಿ, ಈಗಿನ ಟೈಮ್ನಲ್ಲಿ ಅವರು ಈ ಹೋಟೆಲ್ನ ಮಂಗಳೂರಿನಲ್ಲಿ ಎಂಟ್ರಿ ಆಗಬೇಕಾದ್ರೆ ಪಡ್ಡಿಲಿಂದ ಒಂದು ಕಡೆಗೆ ಬಿಕರ್ನ ಕಟ್ಟೆಗೆ, ಒಂದು ಕಡೆಗೆ ನಾಗೂರಿಗೆ ಹೋಗಬೇಕಾದ್ರೆ ಮಿಡ್ಲ್ನಲ್ಲಿ ಪ್ರಕಾಶನ ನೋಡಿಯೇ ಹೋಗಬೇಕು ಎಲ್ಲರೂ ಹೋಗುವವರು. ಆಗಿನ ಅಂಥ ಜಾಗದಲ್ಲಿ ಹೋಟೆಲನ್ನು ಮೆಹಂದಿ ಹೋಟೆಲನ್ನು ಓಪನ್ ಮಾಡಿದ್ದಾರೆ. ಒಳ್ಳೆಯ ವ್ಯಾಪಾರ ಬರುವ ವ್ಯಾಪಾರ ಬರಲಿ. ಆದರೆ ಅವರು ಮಾತ್ರ ಪ್ರಕಾಶ್ ಪಾಂಡೇಶ್ವರಿ ಹೋಟೆಲ್ ರಂಗದಲ್ಲೆಲ್ಲ ಎಲ್ಲ ರಂಗದಲ್ಲಿ ಕೂಡ ಪೇಪರ್ನಲ್ಲಿ ಆಗಲಿ ಫಿಲ್ಮ್ನಲ್ಲಿ ಆಗಲಿ ಎಲ್ಲಗಳಲ್ಲಿ ಹೆಸರನ್ನು ನಡೆಸಿದವರು. ಹಾಗೆ ಇವತ್ತು ಅವರ ಆತ್ಮೀಯರು ಎಲ್ಲರೂ ಅವರ ರಂಗದಲ್ಲಿ ಫಿಲ್ಮ್ನಲ್ಲಾಗಲಿ ಯಾವುದೇ ಹೋಟೆಲ್ನಾಗಲಿ ಎಲ್ಲರೂ ಇಲ್ಲಿ ಬಂದು ಸೇರಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಅವರ ಈ ಮೆಹಂದಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈಗ ಎಲ್ಲಿ ರುಚಿ ಉಂಟಾ ಅಲ್ಲಿ ಜನಗಳು ಕಸ್ಟಮರ್ ಅಲ್ಲಿ ಹೋಗ್ತಾರೆ. ಆದರೆ ಮಂಗಳೂರಿನಲ್ಲಿ ದಿನಕ್ಕೊಂದು 5-10 ಹೋಟೆಲ್, ಸಣ್ಣದಾಗಲಿ ದೊಡ್ಡದಾಗಲಿ 10 ಹೋಟೆಲ್ ಓಪನ್ ಆಗ್ತಾ ಉಂಟು. ಆಗ ಕಾಂಪಿಟೇಷನ್ ಭಾಳ ಇದರಲ್ಲಿ ಉಂಟು. ಹಾಗೆ ಎಲ್ಲರೂ ರುಚಿಯನ್ನು ನೋಡಿ, ಶುಚಿ ಮತ್ತು ರುಚಿ ಎಲ್ಲ ನೋಡಿ ಆ ಹೋಟೆಲ್ಗೆ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಪ್ರಕಾಶ್ ಪಾಂಡೇಶ್ವರಿ ವಿಶೇಷ ಎಲ್ಲ ವಿಷಯದಲ್ಲಿ ಕೂಡ ಅದನ್ನು ಅವರಿಗೆ ಅನುಭವ ಇದು ಒಂದು ರುಚಿಯನ್ನು ಕೊಡ್ತಾರೆ, ಶುಚಿಯನ್ನು ಕೊಡ್ತಾರೆ. ಎಲ್ಲ ಜನಗಳನ್ನು ಇದು ಮಾಡಿ ಬರುವಾಗೆ ಮಾಡ್ತಾ ಇದ್ದಾರೆ. ಅನುಭವ ಅವ್ರಿಗೆ ಕಷ್ಟ ಆಗಲಿಕ್ಕಿಲ್ಲ. ಈಗಿನ ಕಾಲದಲ್ಲಿ ನಮಗೆ ಹೋಟೆಲ್ ಮಾಡುವ ಸಣ್ಣ ವಿಷಯ ಎಷ್ಟು ಚೆಂದ ಕೂಡ ಮಾಡ್ಬೋದು. ಆ ಕೆಲಸದವರ ಸಮಸ್ಯೆ ಆ ಹೋಟೆಲ್ ಮಾಡಿದವರಿಗೆ ಮಾತ್ರ ಗೊತ್ತು ಬಿಟ್ಟು ಮತ್ತು ಯಾರಿಗೂ ಗೊತ್ತಾಗೋದಿಲ್ಲ. ಇವತ್ತು ಒಂದು ಇಲ್ಲಿ ಹೋಟೆಲ್ ಓಪನ್ ಆದರೆ ದಿವಸ ಅದರ ಇನ್ನೊಂದು ಕಡೆ ಹೋದರೆ ಅಲ್ಲಿ ಹೋಗ್ತಾರೆ, ಎಲ್ಲಿ ಜಾಸ್ತಿ ಕೊಡ್ತಾರೆ ಅಲ್ಲಿ ಬರ್ತದೆ. ಆ ಓಪನ್ ಮಾಡೋ ದಿವಸ ಅವರಿಗೆ ಎಲ್ಲರಿಗೆ ಜನ ಬೇಕು. ಹಾಗಾದರೆ ಪ್ರಕಾಶ್ ಪಾಂಡೇಶ್ವರಿ ಸ್ವಲ್ಪ ಕೊಡ್ತಿದ್ರೆ ನಾನು ಸ್ವಲ್ಪ ಜಾಸ್ತಿ ಕೊಡ್ತೇನೆ, ಅಲ್ಲಿಂದ ಒಳ್ಳೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಏನಾದರೂ ಮಾಡಿ. ಹಾಗೆ ಇದೇ ಒಂದು ವ್ಯವಹಾರ ಜಾಸ್ತಿ ಆಗಿದೆ ಹೋಟೆಲ್ನವ್ರದ್ದು. ಅದರಿಂದ ಹೋಟೆಲ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಈಗಿನ ಕಾಲದಲ್ಲಿ ಈಗಿನ ಇದರಲ್ಲಿ ಭಾಳ ಕಷ್ಟ ಉಂಟು. ಹಾಗೆ ಈಗ ನಮ್ಮ ಇಲ್ಲಿ ಎಲ್ಲ ಸಿಟಿಯಲ್ಲಿ ಎಲ್ಲ ಬೆಳೀತಾ ಉಂಟು. ಆಗ ಜನಗಳು ಹೋಟೆಲಿಗೆ ಜಾಸ್ತಿ ಜನ ಈಗ ಹೋಟೆಲನ್ನು ಪ್ರಿಪರೇಷನ್ ಮಾಡ್ತಾರೆ. ಆದ್ದರಿಂದ ಎಲ್ಲ ಹೋಟೆಲ್ಗೆ ಸಾಧಾರಣ ವ್ಯಾಪಾರ ಉಂಟು. ಹಾಗೆ ದಿನಕ್ಕೆ ಒಂದು ತುಂಬ ಪ್ರಕಾಶರಿಗೆ ಗೊತ್ತಿರುವ ತುಂಬ ಹೋಟೆಲ್ ದಿನ ಒಂದಕ್ಕೆ ಓಪನ್ ಆಗ್ತಾ ಉಂಟು. ಹಾಗೆ ಪ್ರಕಾಶರಿಗೆ ಈ ಹೋಟೆಲ್ ಮೆಹಂದಿ ಹೋಟೆಲ್ ಒಳ್ಳೆಯದಾಗಲಿ ಅಂತ ಹೇಳಿ ಆ ಪರಮಾತ್ಮ ಹತ್ರ ಮಂಜುನಾಥ ದೇವರ ಹತ್ರ ನಾನು ಬೇಡಿ ಅವರು ಒಳ್ಳೆ ಇದು ನಡೀಲಿ ಅಂತ ಹೇಳಿ ನನಗೆ ಇದು ಕೊಟ್ಟದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರೂ ಒಳ್ಳೆಯದು ಮಾಡಿ. ಅದಕ್ಕೆ ವೇದಿಕೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಮಹಾಪೌರರಾಗಿರುವಂಥ ಶ್ರೀಯುತ ಸುಧೀರ್ ಶೆಟ್ಟಿ ಕಣ್ಣೂರು ಅವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭ. ಪ್ರಕಾಶ್ ಪಾಂಡೇಶ್ವರ ಮಾಲಕತ್ವದ ರೆಸ್ಟೋರೆಂಟಿನ ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಇರತಕ್ಕಂತಹ ನನ್ನ ಆತ್ಮೀಯರಾಗಿರತಕ್ಕಂತಹ ಮಿಥುನ್ ರೈ ಅವರೇ, ಹಾಗೆಯೇ ಸದಸ್ಯರೇ, ರೂಪಶ್ರೀ ಪೂಜಾರಿ ಅವರೇ, ಹಾಗೆಯೇ ಶ್ರೀ ಬಿಲ್ಡರ್ಸ್ ನನ್ನ ಆತ್ಮೀಯ ಮಿತ್ರರಾಗಿರತಕ್ಕಂತಹ ಗಿರೀಶ್ ಶೆಟ್ರೆ, ಹಾಗೆಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಇವತ್ತಿನ ಕೇಂದ್ರ ಬಿಂದು ನಮ್ಮೆಲ್ಲರ ಆತ್ಮೀಯರು ಆಗಿರತಕ್ಕಂತಹ ಪ್ರಕಾಶ್ ಪಾಂಡೇಶ್ವರ್ ಅವರೇ, ಹಾಗೆ ಬಹಳ ಒಂದು ಪ್ರಕಾಶ್ ಪಾಂಡೇಶ್ವರ್ ಅವರ ಆ ಒಂದು ಜೀವನದ ಒಂದು ಬಹಳ ಎತ್ತರದ ಒಂದು ಹೆಜ್ಜೆಯನ್ನು ಇವತ್ತು ಇಟ್ಟಿದ್ದಾರೆ ಎಂಬುದಾಗಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಿಕೆಯನ್ನು ನಡೆಸುತ್ತಾ ತನ್ನ ಆರೋಗ್ಯವನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ನಿತ್ಯ ಯೋಗವನ್ನು ಮಾಡುತ್ತಾ ಅದರ ಜೊತೆಗೆ ಸುರಭಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದನ್ನು ನಿರಂತರವಾಗಿ ಈಗಾಗಲೇ ಗಣೇಶನ್ನ ಹೇಳಿದರು, ಕಳೆದ 14 ವರ್ಷದಿಂದ ಈ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಇವತ್ತು ಮೆಹಂದಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಂಬಂತಹ ನಮ್ಮ ಪಡೀಲ್ ಭಾಗದಲ್ಲಿ, ಪಡೀಲ್ ಅಂತ ಹೇಳಿದರೆ ಮೊದಲು ಇಲ್ಲಿ ಏನೂ ಕೂಡ ಇರಲಿಲ್ಲ. ಪಡೀಲ್ ಅಂತ ಹೇಳುವಾಗ ಎಲ್ಲರಿಗೂ ಕೂಡ ತಾತ್ಸಾರ, ಯಾಕಂತ ಹೇಳಿದರೆ ಈ ಪ್ರದೇಶ ಭಾಳಷ್ಟು ಹಿಂದುಳಿದ ಪ್ರದೇಶವಾಗಿತ್ತು. ಹಾಗಾಗಿ ಇಲ್ಲಿ ಹೊಸ ಇವತ್ತು ಈ ಒಂದು ಸಮುಚ್ಚಯ ಬಂದಿದೆ. ಅದರ ಜೊತೆಗೆ ಇಲ್ಲಿ ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡುವುದರ ಮುಖಾಂತರ, ಅದರ ಜೊತೆಗೆ ಏನು ನಮ್ಮ ಲಾಡ್ಜನ್ನು ಕೂಡ ಪ್ರಾರಂಭ ಮಾಡೋದರ ಮುಖಾಂತರ ಇವತ್ತು ಪಡೀಲಿಗೆ ಭಾಳಷ್ಟು ಕಲೆ ಬಂದಿದೆ. ಭಾಳಷ್ಟು ಅಲ್ಲಲ್ಲಿ ಬೇರೆ ಬೇರೆ ರೀತಿಯಾದಂತಹ ಏನು ವೈನ್ ಆ್ಯಂಡ್ ಸ್ಪಿರಿಟ್ ಇರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ಶಾಪೆಲ್ಲ ಇಲ್ಲಿ ಉದ್ಘಾಟನೆ ಆಗೋದರ ಮುಖಾಂತರ ಇವತ್ತು ಪಡೀಲ್ ಎಂಬುದು ಇವತ್ತು ಈ ಮಂಗಳೂರಿನ ಏನೋ ಹೆಬ್ಬಾಗಿಲು ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಪರಿಸರದಲ್ಲಿ ಇವತ್ತು ಮೆಹಂದಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನು ಉದ್ಘಾಟನೆ ಮಾಡುವುದರ ಮುಖಾಂತರ ಈ ಪರಿಸರದ ಜನರಿಗೆ ಒಂದು ಉತ್ತಮವಾದಂತಹ
ಏನು ಮಾಂಸಾಹಾರಿ ಮತ್ತು ಶಾಕಾಹಾರಿ ಆಹಾರವನ್ನು ಕೊಡುವುದರ ಮುಖಾಂತರ, ಅದರ ಜೊತೆಗೆ ಚೈತನ್ಯ ಪಾನೀಯವನ್ನು ಕೂಡ ಕೊಡುವುದರ ಮುಖಾಂತರ ಅವರ ಈ ಒಂದು ಚೈತನ್ಯವನ್ನು ಹೆಚ್ಚು ಮಾಡುವಂಥ ಕೆಲಸ ಇವತ್ತು ಪ್ರಕಾಶನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಒಂದು ಉದ್ಘಾಟನೆಯ ಮುಖಾಂತರ ಇವರ ಈ ಉದ್ಯಮ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಆ ಭಗವಂತನ ಅನುಗ್ರಹ ನಿತ್ಯ ನಿರಂತರವಾಗಿ ಇರಲಿ. ಅದರ ಜೊತೆಗೆ ನಿಮ್ಮ ಪತ್ರಿಕಾ ಮಾಧ್ಯಮವು ಕೂಡ ಇನ್ನಷ್ಟು ಬೆಳೆಯಲಿ, ಸಮಾಜಮುಖಿಯಾಗಿರತಕ್ಕಂತಹ ಕೆಲಸವೂ ಕೂಡ ನಿಮ್ಮ ಕೈಯಿಂದ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಿಮಗೆ ಶುಭವನ್ನು ಹಾರೈಸುತ್ತಾ, ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಹೆಚ್ಚಿನ ಕಡೆಯಲ್ಲಿ ನಿಮ್ಮ ಈ ಒಂದು ಉದ್ಯಮ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಆ ದೇವರ ಅನುಗ್ರಹ ನಿಮಗೆ ನಿರಂತರವಾಗಿ ಇರಲಿ ಎಂಬುದಾಗಿ ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಇವರ ಗಿರೀಶ್ ಶೆಟ್ಟಿ ಅವರು ಶ್ರೀಯುತ ಪ್ರಕಾಶ್ ಪಾಂಡೇಶ್ವರ ಅವರು ಬಹಳಷ್ಟು ಆತಿನೊಂದಿಗೆ ಜೊತೆ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಚಲನಚಿತ್ರ ನಿರ್ಮಾಪಕರು ಶ್ರೀಯುತ ಕಿಶೋರ್ ಶೆಟ್ಟರು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪರಮೇಶ್ವರನ್ನು ಮನಸಾರೆ ಪ್ರಾರ್ಥನೆ ಮಾಡುತ್ತಾ, ಮೆಹಂದಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದರ ಓಪನಿಂಗ್ ಕಾರ್ಯಕ್ರಮದ ಈ ಒಂದು ಸುಂದರವಾದಂತಹ ವೇದಿಕೆಯಲ್ಲಿ ಹಾಸೀನರಾಗಿದ್ದಂತಹ ನನ್ನ ಆತ್ಮೀಯ ಮಿತ್ರರಾದಂತಹ ಮಿಥುನ್ ರೈ ಅವರೇ, ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆದಂತಹ ಕಣ್ಣೂರು ಸುಧೀರ್ ಶೆಟ್ಟಿಯವರೇ, ಗಣೇಶಣ್ಣನವರೇ, ಮಿತ್ರರಾದಂತಹ ಭೋಜರಾಜ್ ವಾಮಂಜೂರವರೇ, ರೂಪಶ್ರೀ ಅವರೇ, ಹಾಗೂ ಧನರಾಜ್ ಅವರೇ, ಹಾಗೂ ಕಿಶೋರಣ್ಣನವರೇ, ಹಾಗೂ ಈ ಸಂಸ್ಥೆಯ ಮಾಲೀಕರಾದಂತಹ ಪ್ರಕಾಶ್ ಪಾಂಡೇಶ್ವರ ಅವರೇ, ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಪ್ರಕಾಶಣ್ಣನ ಮಿತ್ರ ವೃಂದದವರೇ, ನನಗೊಂದು ತುಂಬ ಖುಷಿಯಾದದ್ದು ಇದರ ಹೆಸರು ಕೇಳಿ, ಮೆಹಂದಿ ಅಂತ ಹೇಳಿಬಿಟ್ಟು. ಈ ಪ್ರಕಾಶನ್ ನನಗೆ ಈ ಹೆಸರೆಲ್ಲ ಎಲ್ಲಿಂದ ಸಿಗ್ತದೆ ಅಂತ ನಾನು ಕೂಡ ನೋಡೋದು. ಇದಕ್ಕಿಂತ ಮೊದಲಿನವರದ್ದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದ್ದ ಹೆಸರು ಶರಾಬಿ ಅಂತ. ಶರಾಬಿ, ಮೆಹಂದಿ, ಅದೊಂದು ತುಂಬ ಒಂದು ಅಟ್ರಾಕ್ಟಿವ್ ಹೆಸರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಹೋಟೆಲ್ ನನಗೆ ಮತ್ತು ಪ್ರಕಾಶನದ ಒಂದು ಮಿತ್ರತ್ವ ಸುಮಾರು ಒಂದು 12 ವರ್ಷದಿಂದ ಉಂಟು. ತುಂಬ ಆತ್ಮೀಯವಾಗಿ ನಾವಿದ್ದೇವೆ. ಈ ಪ್ರಕಾಶನನ ವಿಷಯದಲ್ಲಿ ನನಗೆ ಗೊತ್ತುಂಟು. ಈಗ ಮಿಥುನನ ಮೊದಲು ಹೇಳಿದರು, ಒಂದು ಕೆಲಸದಲ್ಲಿ ಹಠ ಹಿಡಿದರೆ, ಒಂದು ಛಲ ಹಿಡಿದರೆ, ಒಂದು ಸಾಧನೆಯ ಗುರಿಯನ್ನು ತಲುಪಲಿಕ್ಕೆ ಒಂದು ಛಲ ಹಿಡಿದರೆ ಖಂಡಿತವಾಗಿಯೂ ನಾವು ಅದನ್ನು ಸಾಧಿಸ್ತೇವೆ ಅಂತ ಹೇಳಿಬಿಟ್ಟು. ಹೇಗೆ ಅಂತ ಹೇಳಿದರೆ, ಈ ಶರಾಬಿ ಹೋಟೆಲ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಡಾಲ್ಫಿನ್ ಅಂತ ಇತ್ತು, ಇನ್ನೊಂದು 2 ಹೆಸರಿತ್ತು. ಅವಾಗ ನಾನು ಪ್ರಕಾಶನ ಹತ್ರ ಕೇಳಿದೆ, ಇದು ಯಾಕೆ ಈ ಹೆಸರೆಲ್ಲ ಚೇಂಜ್ ಆಗ್ತಾ ಉಂಟು ಅಂತ. ಯಾಕಂದರೆ ಅವರು ಬೇರೆಯವರಿಗೆ ಗುತ್ತಿಗೆ ಕೊಡ್ತಾಯಿದ್ರು. ಆವಾಗ ಅಲ್ಲಿ ಬಿಸ್ನೆಸ್ಸೇ ಬರ್ತಿರಲಿಲ್ಲ. ಒಂದು ದಿವಸ ನಾನು ನೋಡುವಾಗ ಅಲ್ಲಿ ತುಂಬ ಜನರಿದ್ದರು, ತುಂಬ ಬಿಸ್ನೆಸ್ ಇತ್ತು, ತುಂಬ ಬೈಕೆಲ್ಲ ಇತ್ತು, ಕಾರೆಲ್ಲ. ನಾನು ಹೇಳಿದೆ, ಹೀಗೆ ಒಮ್ಮೆಲೆ ಹೇಗೆ ಬಿಸ್ನೆಸ್ ಬಂತು ಅಂತ. ಆವಾಗ ಹೇಳಿದರು, ನಾನು ಯಾರಿಗೆ ಕೂಡ ಈಗ ಗುತ್ತಿಗೆ ಕೊಡ್ತಾ ಇಲ್ಲ, ನಾವು ಸ್ವಂತ ಮಾಡ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು. ಆವಾಗ ಗೊತ್ತಾಯಿತು, ಇವರು. ನಾನು ಹೇಳಿದೆ, ನಿಮಗೆ ಇದರ ಬಗ್ಗೆ ಅಷ್ಟು ಇಲ್ಲ, ನಾವು ಏನಾದರೂ ಒಂದು ಮಾಡಬೇಕಾದ್ರೆ ನಾವು ಅದರ ಬಗ್ಗೆ ಛಲ ಹಿಡೀಲೇಬೇಕು, ನಾವು ಅದರ ಬಗ್ಗೆ ನಾವು ಮಾಡಿದರೆ ಮಾತ್ರ ಆಗೋದು ಅಂತ ಹೇಳಿಬಿಟ್ಟು. ಮತ್ತು ನಾನು ನೋಡುವಾಗ ಹೆಚ್ಚಿನ ಸಮಯದಲ್ಲಿ ಅವರು ಕಿಚನಲ್ಲಿರ್ತಾರೆ. ಒಬ್ಬ ಸೇಟ್ ಅಂತ ಹಾಗೆ ಎನಿಸೋದಿಲ್ಲ. ಯಾರಾದರೂ ಗ್ರಾಹಕರು ಬಂದರೂ ಕೂಡ ಎದುರಿಗೆ ಹೋಗಿ ಒಳ್ಳೆ ಮಾತಾಡ್ತಾರೆ, ಕೈ ಕೊಡ್ತಾರೆ ಇಲ್ಲ. ಯಾಕಂದರೆ ಇವತ್ತು ಬಂದ ಗ್ರಾಹಕ ನಾಳೆ ಬರಬೇಕಾದ್ರೆ ನಾವು ಅವರ ಹತ್ರ ಒಂದು ಚೆನ್ನಾಗಿದ್ದರೆ, ಚೆನ್ನಾಗಿ ಮಾತಾಡಿದರೆ, ಫುಡ್ ಬಗ್ಗೆ ಹೇಗೆ ಫುಡ್ ಉಂಟು ಅಂತ, ಹೇಗೆ ಉಂಟು, ಟೇಸ್ಟ್ ಹೇಗೆ ಉಂಟು ಅಂತ 1-2 ಮಾತಾಡಿದರೆ, ಅಲ್ಲದೆ ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ನಾವು ಅದನ್ನು ಸರಿಪಡಿಸಿದರೆ ಮಾತ್ರ ನಾಳೆ ಗ್ರಾಹಕ ಇನ್ನೊಮ್ಮೆ ಬರ್ತಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಇದರ ವಿಷಯ. ಮತ್ತು ತುಳು ಚಲನಚಿತ್ರದಲ್ಲಿ, ಯಾಕಂದರೆ ನಾನು ಮೊದಲು ಮಾಡಿದ ಚಲನಚಿತ್ರವೇ ಆ್ಯಕ್ಟ್ ಮಾಡಿದ್ದೆ ಚಾಲಿಪೋಲಿಯಲ್ಲಿ, ಅದು ಕೂಡ ಪ್ರಕಾಶನನ ಮುಖಾಂತರ. ಪ್ರಕಾಶನ ಹೇಳಿದ್ರು, ನಾವು ಹೀಗೆ ಫ್ರೆಂಡ್ ಸರ್ಕಲಲ್ಲಿ ಮಾತಾಡುವಾಗ ಒಂದು ಫಿಲ್ಮ್ ತೆಗೆಯುವ ಅಂತ ಹೇಳಿದರು. ನಮಗೆ ಆವಾಗ ಫಿಲ್ಮ್ ಅಂದರೆ ಅಷ್ಟು ದೊಡ್ಡ ಇದರಲ್ಲಿ ಇರಲಿಲ್ಲ. ಭೋಜನನಿಗೆ ಗೊತ್ತುಂಟು, ಒಂದು ಸಣ್ಣ ಲೆವೆಲಲ್ಲಿತ್ತು, ಇಷ್ಟು ದೊಡ್ಡದು. ಅದು ಕೂಡ ಎಲ್ಲರನ್ನು ಒಟ್ಟುಗೂಡಿಸಿ, ಭೋಜರಾಜ್ ಮಂಜೂರವರು, ನವೀನ್ ಡಿ ಪಡೇಲ್, ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಳರ್ ಅವರು ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ಫಿಲ್ಮ್ ತೆಗೆದದಂದರೆ, ಮೊದಲು ಫಿಲ್ಮ್ ತೆಗೆದದಂದರೆ ಅದು ಪ್ರಕಾಶ್ ಪಾಂಡೇಶ್ವರ್, ನನಗೆ ಗೊತ್ತಿದ್ದದ ಪ್ರಕಾರ. ಅದು ಕೂಡ ಅದಕ್ಕೆ ಒಂದು ಇಷ್ಟು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಅದರಲ್ಲಿ ಹಣ ಬರ್ತದಾ ಇಲ್ವೋ ಅದು ಗೊತ್ತಿಲ್ಲ, ಆದರೆ ಒಂದು ತೆಗಿಬೇಕು ಅಂತ ಅದೇ ಮಿಥುನನ್ನು ಹೇಳಿದಾಗೆ ಒಂದು ಛಲ, ಒಂದು ಗುರಿ ತಲುಪುವ ಹಾಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿಬಿಟ್ಟು ಅದೀಗ ನಮಗೆ ಆ ಚಾಲಿಪೋಲಿಲು ಚಿತ್ರ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹಿಟ್ಟಾಯಿತು ಅಂತ ಹೇಳಿದರೆ ತಪ್ಪಾಗಲಾರ್ದು. ಅಂತಹ ಒಂದು ಪ್ರತಿಯೊಂದು
ಆ ಚಲನಚಿತ್ರದ ಕ್ಯಾಮರಾಮ್ಯಾನ್ ಕೂಡ ಇವತ್ತು ಬಂದಿದ್ದಾರೆ, ಉತ್ಪಲ್ ನಾರಾಯಣ ಅವರು ಅಂತ. ಅವರು ಕೇರಳದಿಂದ ಇಲ್ಲಿ ಬಂದಿದ್ದಾರೆ, ಪ್ರಕಾಶನ ಅಭಿಮಾನಿ. ಮೊದಲು ನಮಗೆ ಚಾಲಿಪೋಲಿ ಚಲನಚಿತ್ರದ ಕ್ಯಾಮರಾಮ್ಯಾನ್ ಆದದವರು ಉತ್ಪಲ್ ನಾರಾಯಣ ಅಂತ ಹೇಳಿದ್ರು. ಪ್ರಕಾಶನ್ ಅವರ ನೆನಪನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಈ ಸಂದರ್ಭದಲ್ಲಿ. ಅಂತಹ ಯಾವುದೇ ಒಂದು ಕೆಲಸದಲ್ಲಿ ನಾವು ಶ್ರದ್ಧೆ ಇಟ್ಟು ನಾವು ಏನನ್ನಾದರೂ ಮಾಡಿದರೆ ಖಂಡಿತವಾಗಿ ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ತುಳುವಿನಲ್ಲಿ ಕೃಷಿಕರು ಹೇಳ್ತೇವೆ, ಪಡೀಲ್ ಅಂತ ಹೇಳಿದರೆ ಒಂದು ಕೃಷಿ ಭೂಮಿಯಲ್ಲಿ ಯಾವುದೇ ಕೂಡ ಕೃಷಿಯನ್ನು ಮಾಡದಂತಹ ಭೂಮಿ ಅಂತ. ಅದಕ್ಕೆ ನಾವು ತುಳುವಲ್ಲಿ ಹೇಳೋದು ಪಡೀಲ್ ಅಂತ. ಒಂದು 10 ಗದ್ದೆಗಳು ಹಾಗೆ ಬಿದ್ದಿದ್ರೆ ಅದಕ್ಕೆ ಪಡೀಲ್ ಅಂತ ಹೇಳ್ತೇವೆ. ಆದರೆ ಅದರಲ್ಲಿ ಕೂಡ ಒಂದು ಫಲವತ್ತತೆಯನ್ನು ತೆಗೀಲಿಕ್ಕೆ ತುಂಬ ಮಂದಿ ಕೃಷಿಕರಿದ್ದಾರೆ. ಆಯಾ ಪಡೀಲ್ ಬೂರ್ದಿ ನಾವು ಕಂಡು ಎಡ್ಡೆ ಮಲ್ತದ್ದು ಎಡ್ಡೆ ಕೃಷಿದೆತ್ತೆ ಎಂದು ಪಂಡದು. ಹಾಗೆ ಇಂತಹ ಈ ಪಡೀಲಂತ ಏನೇ ಇರಲಿ, ಇಲ್ಲಿ ಬೆಳವಣಿಗೆ ಆಗಿರಲಿ ಆಗದೇ ಇರಲಿ, ಆದರೆ ಪ್ರಕಾಶನ ಬಂದರೆ ಇಲ್ಲಿ ಬೆಳವಣಿಗೆ ಮಾಡ್ತಾರೆ ಅಂತ ಹೇಳುವಂತಹ ವಿಶ್ವಾಸ ನಮಗೆ ಉಂಟು. ನಿಮ್ಮಂತಹ ಎಲ್ಲರ ಹಾರೈಕೆ ಇದ್ದರೆ ಅದು ಖಂಡಿತ ಆಗ್ತದೆ ಅಂತ ಹೇಳಿಬಿಟ್ಟು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ಪ್ರಕಾಶನ ಮೆಹಂದಿ ಎಂಬ ಈ ಸಂಸ್ಥೆ ಒಂದು ಉತ್ತುಂಗಕ್ಕೆ ಏರಲಿ, ಜನಪ್ರಸಿದ್ಧಿ ಆಗಲಿ ಅಂತ ಹೇಳಿಬಿಟ್ಟು ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ. ಮಂಗಳೂರು ಮಹಾನಗರ ಪಾಲಿಕೆ ಪಡೀಲ್ ವಾರ್ಡ್ನ ಸದಸ್ಯರಾಗಿರುವಂಥ ಶ್ರೀಮತಿ ರೂಪಶ್ರೀ ಪೂಜಾರಿ ಅವರಿದ್ದಾರೆ. ತಾವು ಕೂಡ ಶುಭ ಹಾರೈಕೆ. ತೀರ್ಥ ಬಾಗಡ್ ಕುಲ್ದಿನ ಮಾತಾ ಗೌರವನೀಯತರೆ ಈತ ಕೇಂದ್ರ ಬಿಂದು ಆದಿಪ್ಪಿನ ಮೆಹಂದಿದ ಮಾಲಿಕೆರ ನೆಂಚಿನ ಪ್ರಕಾಶನನ್ನೇ ಮೆಹಂದಿ ಪಂಡ ಮದರಂಗಿ ಪಂಡ ದಾದ ಪಂಡ ಮದಿಮೆದಾನಿ ಮದಿಮಾಯಲ್ ದೀಪು ನಂಚಿನ ಮದರಂಗಿ ಅವು ಮದರಂಗಿ ದಾಯಗ ದೀಪೇರು ಪಂಡ ಜೀವಾಗ ತಂಪಾಯರೆ ಅಂಚನೆ ಜೀವಾಗ ತಂಪಾಯರೆ ಇನ್ನು ಮೆಹಂದಿ ಪಂಪನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಆತುಂಡು. ತಂಪು ಮಲ್ಪರ ಬರ್ಪಿನಕ್ಲೇ ಗೊತ್ತುಂಡು ಸುಧೀರಣ್ಣ. ಅಂಚನೆ ಒಂಜಿ ಬಾರಿ ಪೊರದ ಪುದರ್ ಎಂಕ್ಲ ಲೈಕ್ ಆಣು ಮಸ್ತ್. ಈ ಪಡೀಲ್ ಬಾಗಡ್ ಈ ಪಡೀಲ್ ಬೂರ್ದಿತ್ತಿರಂಚಿನ ಜಾಗಡ್ ದಾಲ ಸಿದ್ರಾಣೆ ಪಂಡಿಲಕ್ಕನೆ ಮಸ್ತ್ ಪಿರ ಬೂರ್ದಿತ್ತುಂಡು ಈ ಜಾಗ. ಇತ್ತ ಈ ಮುಲ್ಪ ಒಂಜೊಂಜಿ ಡೆವಲಪ್ ಆವೊಂದು ಬರೋದುಂಡು. ಎಟ್ಟದ ಪರಿಸರದಕ್ಲೆಗ್ ಬಾರಿ ಎಡ್ಡೆ ಲೈಕಾಂಡು ತೆಪಂಡ ಯಾನೊಂಜಿ ನಾನ್ ವೆಜ್ ಪ್ರಿಯೇದಿ ಮಸ್ತ್ ನಾನ್ ವೆಜ್ ತಿನ್ಪೆ ಎಂಟ ಮಸ್ತ್ ಚೆನ್ನಾಗಿ ಏನು ತಿತ್ತೇರು ಮುಲ್ಪ ಓಲ್ಲ ನಾನ್ ವೆಜ್ ರೆಸ್ಟೋರೆಂಟ್ ಇಜ್ಜಾತ ಬಾರಿ ಬಂಗ ಒಂದುಂಡು ವೆಜ್ ಎಪ್ಪುನು ಮುಲ್ಪ ಬೋಡಂಡ ಅಂಚಿನ ಆಗೂರಿದ ಅಂಚಿ ಪೋಡಿತ್ತುಂಡು. ಇನಿ ಈ ಬಾಗಡ್ ರೆಸ್ಟೋರೆಂಟ್ ಓಪನ್ ಮಾಡ್ತೇರು ಮುಲ್ಪದಕ್ಲೆಗ್ಲ ಮಸ್ತ್ ಬೆನಿಫಿಟ್ಸ್ ಆತುಂಡು. ಈ ಬೇರೆ ನನವರ ಯಾನ್ ಕಂಗ್ರ್ಯಾಚುಲೇಷನ್ಸ್ ಪನ್ಪೆ ಬಾರಿ ಎಡ್ಡ ಜಾಗಡೊಂಜಿ ರೆಸ್ಟೋರೆಂಟ್ ಓಪನ್ ಮಲ್ದೇರು ಖಂಡಿತ ಇನಿ ದಾದ ಉದ್ಯಮ ಸ್ಟಾರ್ಟ್ ಮಲ್ದೇರ ಖಂಡಿತ ಅರೇನು ಮಿತ್ತು ಕೊನೋದು ಅಂತ ಉಂಡು. ನನಾತ್ ಮಾತಿರ್ಲ ಮೆಹಂದಿ ರೆಸ್ಟೋರೆಂಟ್ ಒಲ್ಪ ಬಂದು ಕೇನೊಂದು ಬರ್ಪಿಲ ಕಾವಡು ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಅರೆಗ ಆಲ್ ದ ಬೆಸ್ಟ್. ಈ ಒಂಜಿ ರೆಸ್ಟೋರೆಂಟ್ ನಲ ಮಸ್ತ್ ಮಾತಿರ್ಲ ಪಾತಿರಿಯರು ಎಂಕ್ ಲಾಸ್ಟ್ಗೆ ಸೀಂಟದು ಕೊರ್ಪಿನಿ ಓಲ್ ಪೋಂಡಲ್ಲ ಮಹಿಳೆಯರಿಗೆ ಫಸ್ಟ್ ಪನ್ಪೇರು ಮಹಿಳೆಯರಿಗೆ ಲಾಸ್ಟ್ ಪಾತೆರ ಕೊರ್ಪಿನಿ ಅಂಚದು ಪೂರ ಪಾತಿರಿಯರು ಯಾನ್ ಆರೆಗ ವಿಶ್ ಮಲ್ಪೆ ಅಂಚದು ಪ್ರಕಾಶನ್ನ ನನವಲ್ಲ 10 ರೆಸ್ಟೋರೆಂಟ್ ಓಪನ್ ಮಲ್ಪುಲೆ ಎಂಕ್ಲಿನ ಲೆಪ್ಪುಲೆ ಎಡ್ಡಾವಡು ಮಾತೆರ್ಲ ಬತ್ತದು ಮುಲ್ತ ಸವಿರುಚಿನ ಸವಿಯೋಡು ಅಂಚನೆ ಇಡೀ ಮಸ್ತ್ ಕಡೆಟ್ ವೈರಲ್ ಆವಡು ಎಂಕ್ಳಲಕ್ಕೆ ಏನೊಂದು ಬರಡು ಅಪಗ್ಯಾನ್ ಪನ್ಪೆ ಪ್ರಕಾಶನ ರೆಸ್ಟೋರೆಂಟ್ ಇಂಚೊಂಚು ಉಂಡು ಒಂದು ಆಲ್ ದ ಬೆಸ್ಟ್ ಪ್ರಕಾಶನ್ನ ನನ್ನ ಬೈದಿನಂಚಿನ ಪೂರೇಗ್ಲ ಅಭಿನಂದನೆ ಪನೊಂದು ಎಂಕ ಪಾತ್ರ ಅವಕಾಶ ಕೊರ್ನಿಕ್ ಧನ್ಯವಾದ. ಥ್ಯಾಂಕ್ ಯು. ಒಟ್ಟಿಗೆ ಭೋಜರಾಜ್ ವಾಮಂಜೂರು ನವರಸ ರಾಜೆ ಭೋಜರಾಜ್ ವಾಮಂಜೂರು ವಿಶೇಷವಾದ ಒಂಜಿ ಪಗಾರ್ತದ ಕಲಾವಿದರು ಅಂಚನೆ ಕೋಡದ ದಿನ ಕೃಷಿ ಮೇಳಡರೆ ಒಂಜಿ ಅದ್ದೂರಿ ಅಂಚೆತಿನ ಸನ್ಮಾನ ಲಾದತ್ತಂಡೆ ಆಯ್ತೊಟ್ಟಿಗೆ ಇನಿತ ಲೇಸುಡುಲ್ಲೇ ಒಂಜಿ ರಡ್ಡು ಪಾತ್ರ ಶುಭ ಹಾರೈಕೆ ಮನ್ಪಡ ಬಂದು ಭೋಜನ ನಡಕೇನೊಂದುಲ್ಲ ಬಿನ್ನೇರಿಗೆ ಮಾತ್ರೆಗಳ ಸೊಲ್ಮೇಲು ಮಿತ್ರಣ್ಣ ಅವಡು ಸುಧೀರ್ ಅಣ್ಣೆ ಅವಡು ಗಿರೀಶ್ ಅಣ್ಣೆ ಕಿಶೋರ್ ಅಣ್ಣೆ ರೂಪಕ ಮಾತ್ರೆಗಳ ವೇದಿಕೆ ಎಡುಪನ ಗಣ್ಯರಿಗೆ ಬೈದಿನ ಬಿನ್ನೇರಿಗೆ ಸೊಲ್ಮೇಲು ಇನಿ ಮುರಣಿಯರ ತಿಕ್ಕನಗ ಸುಧೀರಣ್ಣೆ ಪ್ರಕಾಶನ್ನೇ ಮಸ್ತ್ ಸಮಯದ ಮಾರ ಪಂತೇರು ಫಂಕ್ಷನ್ ಇಂಚೆ ಬಲ್ಲೆ ಆವು ಬಂತೆ 10 ರೂಪಾಯಿ ತಿಕ್ಕದ ಮುರಣಿ ನಮ್ಮ ಮಗೆ 10 ರೂಪಾಯಿ ತಿಕ್ಕದ ಮಂಡೆ ಅಂಕಲ್ ಮೆಹಂದಿ ಬರೋಡು ಬಂಡೆ ಏನ್ ಮಾಡಿ ನಿಕ್ಕ ಮದ್ಮೆ ಫಿಕ್ಸ್ ಅಣ್ಣ ಗೆಂಡೆ ಅತ್ತ ಮೆಹಂದಿ ಬಲ್ಲೆ 10 ಬಾಲೆ ಮದ್ಮೆ ನಿಗಂಟಾಂಡ ಪಂಡುತ್ತೇರ ಪಪ್ಪ ಈತ ಬೇಗ ಮದ್ಮೆ ಅತ್ತದು ಮೆಹಂದಿಗೆ ಅದು ಏರ್ನ ಮೆಹಂದಿ ಅದು ಮೆಹಂದಿ ಎಂಕಲ ಬಾರನ್ ಸ್ಟೋರ್ ಉಂಟು ಎಂಕಲ ರೆಸ್ಟೋರೆಂಟ್ ಅಂದ ಭಾರಿ ಶುಕದ ಪುದಾರ್ ಹಿಂಗೆ ಖುಷಿಯಾಣ ಹಿಂಗೆ ದೇವರ್ನಾಗ ಈ ಮೆಹಂದಿ ಪನ್ಪಿರಂಜಿನ ಶಬ್ದ ನಮ್ಮ ಮದ್ಮೆದ ಪಗ ಬರ್ಪನಂಚಿನ ಮೆಹಂದಿ ಇಂದು ಜನಕುಲು ಮಸ್ತ್ ಇಷ್ಟಪಡಪೇರು ಐಟ್ ಕೆಲವು ಉಲಾಯ ಪೊಂದನಾಗ ಕೆಲವು ಬಾಟ್ಲಿ ಮತ್ತು ಪೈರು ಆ ಬಾಟ್ಲಿ ಎದುರುದಿಂದ ಹಿಂಗೆ ದಾದಾನ ಬರಲಾಪ ಜೇನು ಅವು ಖಾಲಿ ತೂಡು ಮಾತ್ರ ಏನು ಅಂಚದು ಇಂಚಿನ ಲೊಪ್ಪಾಡು ದೇವಿಡ ದಯಟು ಪ್ರಕಾಶನ್ನೇ ಇಂಚಿನ ವಾ ಬಿಸ್ನೆಸ್ ಕೈಪಾಡಿ ಎರಡು ಸಕ್ಸಸ್ ಆಪುಂಡು ದೇವನಾಗ ಅರ್ನ ಪುದರಡೆ ಉಂಡು ಪ್ರಕಾಶ ಬಂಡ ಬೊಲ್ಪು
ಆ ಬೊಲ್ಪ ಅಂಚನೆ ಎಪ್ಪಡು ಅರ್ನ ಮಗೆಲ್ಲ ಅಂಚಿನ ಅತರ್ವಿ ಮಸ್ತ್ ಈ ಎಡ್ಡೆ ಗುಣನಡತದ ಬಾಲೆ ಅಂಚದು ಪುನಗ ಈ ಸಂಸ್ಥೆ ಈ ಮೆಹಂದಿ ಪಂಪಿನ ಈ ಬಾರ್ ಅವರು ಮಸ್ತ್ ಅಭಿವೃದ್ಧಿ ಆವಡು ಮೆಹಂದಿದೊಟ್ಟಿಗೆ ಮದ್ನದ ಕಾರ್ಯಕ್ರಮ ಮದ್ನದ ಐತೊಟ್ಟಿಗೆ ಬಯಕೆ ಎಂಗೇಜ್ಮೆಂಟ್ ಪೂರ ಕಾರ್ಯಕ್ರಮ ಈ ಹಾಲ್ಡ್ ಆವಡು ಆರು ಪಾಡ್ನಂಚಿನ ಕೆಲಸ ಸಕ್ಸಸ್ ಆವಡು ಯಶಸ್ವಿ ಆವಡು ದೇವರು ಎಡ್ಡೆ ಮಲ್ಪಡು ಮೆಹಂದಿಗೆ ಶುಭಾಶಯದೊಟ್ಟಿಗೆ ಮಾತ್ರೆಗಳ ಸೊಲ್ಮೇಲು ನಮಸ್ಕಾರ ಬರೋಡು ಬಂದಕ್ಕೆ ಏನೊಂದಲ್ಲ ಬಾಲಕೃಷ್ಣ ಶೆಟ್ಟರ್ ಸ್ಟೇಜಿ ಬರೋಡರಿಗೆ ಪ್ರಕಾಶ್ ಪಾಂಡೇಶ್ವರ ಒಂಜಿ ಗೌರವದ ಪೂಗುಚ್ಚನ ಸಮರ್ಪಣೆ ಅಂತಂದಿಲ್ಲ ಬಾಲಕೃಷ್ಣ ಶೆಟ್ಟರ್ ಅವರ ಸ್ಟೇಜ್ ಮೇಲೆ ಪ್ರಕಾಶ್ ಅಣ್ಣನ ಉದ್ಯಮದ ಯಶಸ್ಸದ ಪಿರಾಡು ಪುನೋರಿ ವ್ಯಕ್ತಿಯಿಂದ ಬಂದು ಬಾಲಕೃಷ್ಣ ಶೆಟ್ಟರ್ ಅದಾಗಿಂದ ಕೆಂಡ ಅರ್ನ ಪ್ರಕಾಶ್ ನೆಂಚೆ ನಾರ್ನೊಟ್ಟಿಗೆ ಪ್ರತಿ ಊರೆಲ್ಲ ಗುರುತಿಸವ ನಂಚೆತ್ತು ಒಂಜಿ ಸ್ವಭಾವ ಅಂಚಾದ ಬಾಲಣ್ಣನ ಸೇವೆಲ್ಲ ಈ ಪೊರ್ತುಗು ಗುರುತಿಸಾದರೆ ಕೊಂಚ ಗೌರವವನ್ನು ನಮ್ಮ ಸಂದಾಯ ತಮ್ಮಲ್ತೊಂದು ನಾನು ತುಮಗು ವೇದಿಕೆ ನಮ್ಮೊಟ್ಟಿಗೆ ಚಲನಚಿತ್ರ ನಿರ್ಮಾಪಕರಾಗಿರುವಂಥ ಶ್ವೇತಾ ಧನರಾಜ್ ಸರ್ ಅವರಿದ್ದಾರೆ. ನಮ್ಮ ಪ್ರಕಾಶ್ ಪಾಂಡೇಶ್ವರ ಬಹಳ ಆತ್ಮೀಯರು ಕೂಡ ಹೌದು. ಒಂದು ವೇದಿಕೆ ಪುನಃ ಮಿಥುನ್ ರೈಕಲೆ ಅಂಚ ಮೇಯರಾಯಿನ ಸುಧೀರ್ ಶೆಟ್ಟಿ ಗಣ್ಣೂರವ್ರೆ ಅಂಚ ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾಯಿನ ಗಣೇಶ್ ಶೆಟ್ಟರೆ ಅಂಚ ಮಹಾನಗರ ಬಲದ ಸದಸ್ಯರಾಯಿನ ರೂಪಶ್ರೀ ಪೂಜಾರಿ ಅದೇ ಅಂಚ ನಮ್ಮ ನವರಸ ನಟೈನ ಓಮಂಜೂರೇ ಅಂಚ ನಮ್ಮ ಚಲನಚಿತ್ರ ನಿರ್ಮಾಪಕರಾಯಿನ ಕಿಶೋರಿ ಶೆಟ್ಟರೆ ಇತ್ತೆ ನಮ್ಮ ಪ್ರಕಾಶರು ದುಂಬು ಸರಾಬಿ ಬಂದು ಒಂಜಿ ಬಾರು ಇಂಡಸ್ಟ್ರಿ ದೈದಿಯರು ಮಾತೆರ್ಲ ಪೋನಾಗ ದೇ ಆಡೆ ಬೋಪಾರು ಸರಾಬಿ ಬರ್ರೆ ಬಂದು ಇಂಕ್ ಪನೊಂದಿತ್ತ ಅಂಚ ಕೆಲವು ಮೆಂಬರ್ ಮತ್ತು ಅಂಚಿ ಪೋಂದುಲ್ಲೇರು ಇತ್ತು ಓಡೆ ಪೋಯಿ ಬಂದ ಮಧುರೆಂಗಿಗೆ ಪೋಯಿ ಬಂದು ಪನೊಂದುಲ್ಲ ಅಂಚ ನಾನು ದುಂಬುಗೆ ಮಾತೆರ್ಲ ಗ್ರಾಹಕರು ಮಧುರೆಂಗಿ ಬತ್ತು ರೆಸ್ಟೋರೆಂಟ್ಗೆ ಒಂತ ತಂಪು ಮಲ್ತದು ಪಾನೀಯದ ತಂಪು ಓಡು ಬಂದು ಆಂಡ ಪ್ರಕಾಶ್ ಫೌಂಡೇಶನ್ ಪುದರ್ಡೆ ಉಂಡು ಪ್ರಕಾಶ್ ಪಂಡ ಪವರ್ ಆರು ಇನ್ನೇನು ಇಂಚಿನ ಒಂಜಿ 10 ಬಾರ್ ರೆಸ್ಟೋರೆಂಟ್ ಎತ್ತದು ಒಂಜಿ ಮಾತೆಗಳ ಪವರ್ ಕೊಡ್ದು ಎಡ್ಡೆ ಜನ ಅವಾರ್ಡು ಆರ್ನ ಕುಟುಂಬದಕ್ಕಲ ಎಡ್ಡೆ ಅವಾರ್ಡ್ ಬಂದು ಕೇನೊಂದುಲ್ಲೆ ಅಂಚನೆ ನಮ್ಮ ಮುಲ್ಪ ಬತ್ತಿನ ನಮ್ಮ ವೈನ್ ಮರ್ಚೆಂಟ್ದ ಪ್ರಧಾನ ಕಾರ್ಯದರ್ಶಿಯರು ಓಂ ಪ್ರಸಾದ್ ಆರೆಗ್ಲ ಏನು ಸ್ವಾಗತ ತಂದುಲ್ಲೆ ಅಂಚನೆ ಇಂದತ ಬಿಲ್ಡಿಂಗ್ದ ಓನರ್ ಏನು ಒಂಜಿ 30 ವರ್ಷದ ಸತೀಶ್ ಶೆಟ್ಟುಳ್ಳೇರು ಆರೆಗ್ಲ ಏನು ಅಭಿನಂದನೆ ಸಂದಾದ ಏನು ರಡ್ಡ ಪಾತ್ರೆಯನ್ನು ಉಂಟು. ಧನ್ಯವಾದ ಸೊಲ್ಮೇನ ಸಂದಾಯ ತಮ್ಮಲ್ ತೊಂದಲ್ಲ ಆ ವಿಶೇಷವಾದ ಮೆಹಂದಿ ಬಾರ್ ಆ್ಯಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಈ ಸಂಸ್ಥೆದ ಮಿತ್ತನಿಕಲ್ ಮಾತೇನ ನಿರಂತರವಾದ ಚಿತ್ತಿನ ಸಹಕಾರ ಇಪ್ಪಡು ಸಂಸ್ಥೆ ಯಶಸ್ವಿಯಾದ ಬುಲೆವಾಡ್ ಅಂಚನೆ ಈ ಪಡೀದ ಬಾಗಡ್ ನಾನ್ ವೆಜ್ ರೆಸ್ಟೋರೆಂಟ್ ಇಜ್ಜಿ ಪನ್ಪುನ ಚಿತ್ತಿನ ಕೊರಗು ಇನ್ನಿತ ದಿನ ನಗ ದೂರ ಆತನ ಪನ್ಪುನ ಸಂತೃಪ್ತ ಮನೋಭಾವ ನಮಕ್ ಮಾತೆರೆಗಳುಂಡು ಅಂಚಾದ ಪ್ರಕಾಶ್ ಪಾಂಡೇಶ್ವರನ ಮಿತ್ ನಮ್ಮ ಮಾತೇನ ಶುಭಹಾರಕ್ಕೆ ಇಪ್ಪಡು ಪನ್ಪುನ ಪಾತೆರದೊಟ್ಟಿಗೆ ವೇದಿಕೆ ಎಡತೆ ಚಿತ್ತಿನ ಮಾತ ಗಣ್ಯರೆಗ್ಲ ಒಂಜೇ ಪಾತೆರಡು ಧನ್ಯವಾದನ ಸಲ್ಲಿಕೆ ಮಲ್ತೊಂದು ತೀರ್ಥದ ಮೈಟ್ ಉಪಹಾರದ ವ್ಯವಸ್ಥೆ ಉಂಡು ಸ್ನ್ಯಾಕ್ಸ್ ಮಾತೆರ್ಲವಿನ ಸ್ವೀಕಾರ ಮಲ್ತದ ಬಕ್ಕನೆ ಮುನ್ಪರ್ದು ಮುಂದುವರೆಡು ಬೈದಿನಂಚಿತಿನ ಮಾತೆರೆಗ್ಲ ಪ್ರಕಾಶ್ ಪಾಂಡೇಶ್ವರ ಬಕಾರ್ನ ಕುಟುಂಬದ ಪರವಾದ್ಯಾನ ಧನ್ಯವಾದನ ಸೊಲ್ಮೇನ ಸಂದಾಯ ತಮ್ಮಲ್ತೊಂದುಲ್ಲ ನಿಕಲ